ಕಳೆದ ಹಲವು ವರ್ಷಗಳಿಂದೀಚೆಗೆ ಗುಬ್ಬಚ್ಚಿಗಳು, ಪತಂಗಗಳು, ಜೇನುನೊಣಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದ್ದು ನೋಡಲು ಸಿಗುವುದೇ ಅಪರೂಪವಾಗುತ್ತಿದೆ. ಪಕ್ಷಿಗಳನ್ನು ಉಳಿಸಿ ರಕ್ಷಿಸಲು, ಅವುಗಳ ವಲಸೆಯನ್ನ ತಪ್ಪಿಸಲು ಇಲ್ಲೊಬ್ಬರು ತನ್ನ ಮನೆ ಪರಿಸರದಲ್ಲೇ ಪಕ್ಷಿಗಳಿಗಾಗಿ ಆವಾಸ ಸ್ಥಾನವನ್ನ ನಿರ್ಮಿಸಿದ್ದಾರೆ. ಈಗಾಗಲೇ ಮಣ್ಣಿನ ಮಡಕೆಯ ಕೃತಕ ಗೂಡುಗಳನ್ನು ಅಳವಡಿಸಿದ್ದಾರೆ. ಬೇಸಿಗೆಯ ಬೇಗೆಯಲ್ಲಿ ಬಾಯಾರಿ ಬರುವ ಹಕ್ಕಿಗಳಿಗೆ ಮಡಕೆಯಲ್ಲಿ ನೀರಿಟ್ಟು ಸಲಹುತ್ತಿದ್ದಾರೆ. ಬಂಟ್ವಾಳ ತಾಲೂಕಿನ ವಾಮನಪದವು ಬಳಿಯ ಎಲಿಯ ನಡುಗೋಡು ಗ್ರಾಮದ ಬದ್ಯಾರುವಿನಲ್ಲಿ ಹಕ್ಕಿಗಳಿಗಾಗಿ ಆವಾಸ ಸ್ಥಾನ ನಿರ್ಮಾಣಗೊಳ್ಳುತ್ತಿದೆ. ಇಲ್ಲಿನ ನಿವಾಸಿ ಖಾಸಗಿ ಸಂಸ್ಥೆಯ ಉದ್ಯೋಗಿಯಾಗಿರುವ ನಿತ್ಯಾನಂದ ಶೆಟ್ಟಿ ಪಕ್ಷಿಗಳ ಉಳಿವಿಗಾಗಿ ಹೊಸ ಪ್ರಯೋಗಕ್ಕೆ ಮುಂದಾದ್ರು. ನಿತ್ಯಾನಂದ ಶೆಟ್ಟಿಯವರು ಬದ್ಯಾರಿನಲ್ಲಿರುವ ತನ್ನ ಮನೆ ಪಕ್ಕದ 2 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಹಕ್ಕಿಗಳಿಗಾಗಿ ಮಣ್ಣಿನ ಮಡಕೆಯ ಕೃತಕ ಗೂಡುಗಳನ್ನು ಅಳವಡಿಸಿದ್ದಾರೆ. ಮರದ ಗೆಲ್ಲುಗಳ ಮಧ್ಯೆ ಮಡಕೆಯನ್ನ ತೂಗು ಹಾಕಿ ಹಕ್ಕಿಗಳಿಗೆ ಆಸರೆ ಒದಗಿಸಿದ್ದಾರೆ. ವಿಶಾಲವಾದ ಬಂಡೆಯ ಮೇಲೆ ಅಲ್ಲಲ್ಲಿ ಕಬ್ಬಿಣದ ರಾಡ್ ಅಳವಡಿಸಿ ಅದರಲ್ಲಿ ಸಣ್ಣ ಮಡಿಕೆಗಳನ್ನಿಟ್ಟು ನೀರು ತುಂಬಿ ಬಾಯಾರಿ ಬರುವ ಹಕ್ಕಿಗಳ ಪಾಲಿಗೆ ಆಪತ್ ಬಾಂಧವರಾಗಿದ್ದಾರೆ. 2 ಎಕರೆ ಸ್ಥಳದಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆಸುವ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಅದೇ ಸ್ಥಳದಲ್ಲಿ ಪಕ್ಷಿಗಳ ಇಂಚರವನ್ನ ಸವಿಯಲು ಸ್ಥಳೀಯ ಪುಟಾಣಿಗಳಿಗೆ ಜಾರುಬಂಡಿ ನಿರ್ಮಿಸಿ ಮುಳಿ ಹಾಗೂ ಸೋಗೆ ಹುಲ್ಲಿನ ಸಣ್ಣ ಮನೆ ನಿರ್ಮಿಸುವ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಇಲ್ಲಿನ ಪಕ್ಷಿಗಳಿಗೆ ಯಾವುದೇ ಬಂಧನವಿಲ್ಲ. ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಗಳು ಇಲ್ಲಿ ಬಂದು ನೀರು, ಹಣ್ಣುಗಳನ್ನ ಸೇವಿಸಿಕೊಳ್ಳುತ್ತವೆ. ಬೇರೆ ಊರಿಗೆ ವಲಸೆ ಹೋಗುವುದನ್ನ ತಪ್ಪಿಸಲು ಹಾಗೂ ಅಳಿವಿನಂಚಿನಲ್ಲಿರುವ ಪಕ್ಷಿ ಸಂಕುಲವನ್ನ ಉಳಿಸಲು ಈ ಪ್ರಯತ್ನ ಮಾಡಿರುವುದಾಗಿ ನಿತ್ಯಾನಂದ ಶೆಟ್ಟಿ ಹೇಳಿದ್ರು. ನನ್ನ ಅಮ್ಮ ನನಗೆ 5ನೇ ತರಗತಿಯಿಂದ ಉಪದೇಶ ಮಾಡ್ತಿದ್ರು. ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿಡಬೇಕು ಬೇಸಿಗೆ ಕಾಲದಲ್ಲಿ ಅಂತ. ಆ ಸಂದರ್ಭದಲ್ಲಿ ಅವರು ನಮಗೆ ಹೇಳಿಕೊಟ್ಟ ಇದೇ ಮಾದರಿಯಾಗಿ ನಾನು ಅದನ್ನು ಮುಂದುವರಿಸ್ತಾ ಬಂದಿದ್ದೀನಿ. ಇತ್ತೀಚಿನ 3 ವರ್ಷಗಳಿಂದ ನಾನೊಂದು ಬಂಡೆಗಳಿನ ಮೇಲೆ ಈ ಥರವಾಗಿ ಮಾಡ್ಬೋದು, ವ್ಯವಸ್ಥಿತವಾಗಿ ಪ್ರಾಣಿ ಪಕ್ಷಿಗಳಿಗೆ ವಲಸೆ ಹೋಗದಂತೆ ನಾವು ಮಾಡ್ಬೋದು ಪಕ್ಷಿಗಳನ್ನು, ಪತಂಗಗಳನ್ನು ಅನ್ನೋ ಉದ್ದೇಶದಿಂದ ಇಲ್ಲಿ ಸುತ್ತಮುತ್ತಲಿರುವ ಬಂಡೆಗಳಿನ ಮೇಲೆ ಸರಳಿಯನ್ನು ಹಾಕಿ ರಾಡ್ ಥರ ಮಾಡಿ ಅದರ ಮೇಲೆ ಮಡಿಕೆಗಳನ್ನು ಕಟ್ಟಿ ಅದಕ್ಕೆ ನೀರು ಹಾಕಿ ಆ ರೀತಿಯಾಗಿ ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಇದು ಬರೀ ಬೇಸಿಗೆ ಕಾಲದಲ್ಲಿ ಮಾತ್ರ, ಮಳೆಗಾಲದಲ್ಲಿ ಹಾಕುವುದಿಲ್ಲ. ನಾನು ಪ್ರತಿ 2 ದಿವಸಗಳಿಗೊಮ್ಮೆ ಹಾಕಿದ ನೀರನ್ನು ಬದಲಾವಣೆ ಮಾಡ್ತಾಯಿರ್ತೀನಿ. ಯಾಕಂದರೆ ಬದಲಾವಣೆಗೊಳಿಸದಿದ್ದರೆ ಅಲ್ಲಿಯೇ ನೀರು ಪಾಚಿಡಿದು ಅದೇ ವಿಷಾಹಾರವಾಗಿ ಪರಿಣಮಿಸುತ್ತದೆ, ಪಕ್ಷಿಗಳು ಸಾಯುವಂಥ ಸಂದರ್ಭ ಬರ್ತದೆ. ನಿತ್ಯಾನಂದ ಶೆಟ್ಟಿಯವರು ತಾನು ಬಾಲ್ಯದಲ್ಲಿರುವಾಗ ತನ್ನ ತಾಯಿ ಬೇಸಿಗೆಯಲ್ಲಿ ಹಕ್ಕಿಗಳಿಗೆ ನೀರಿಟ್ಟು ಸಲಹುವಂತೆ ಪ್ರೇರೇಪಿಸುತ್ತಿದ್ರು. ಅದನ್ನ ತನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಬಂದ ಅವರು ಅದೇ ಸ್ಫೂರ್ತಿಯಿಂದ ಮನೆ ಪಕ್ಕ ಹಕ್ಕಿಗಳಿಗಾಗಿ ಆವಾಸ ಸ್ಥಾನ ನಿರ್ಮಿಸಬೇಕು ಎನ್ನುವ ಕನಸು ಕಂಡಿದ್ರು. ಕಳೆದ 3 ವರ್ಷಗಳಿಂದ ತನ್ನ ಕನಸನ್ನ ನನಸು ಮಾಡುವತ್ತ ಹೆಜ್ಜೆ ಇಟ್ಟ ಅವರು ಸಾಕಷ್ಟು ಹಣ ಖರ್ಚು ಮಾಡಿ ಈ ಯೋಜನೆ ಅನುಷ್ಠಾನಗೊಳಿಸುತ್ತಿದ್ದಾರೆ. ವಿಶಾಲವಾದ ಬಂಡೆಕಲ್ಲಿನ ಸುತ್ತ ಮಣ್ಣು ತುಂಬಲಾಗಿದ್ದು ಹಣ್ಣಿನ ಗಿಡಗಳನ್ನು ಬೆಳೆಸಲು ತಯಾರಿ ನಡೆಸಿದ್ದಾರೆ. ನಿತ್ಯಾನಂದ ಶೆಟ್ಟಿಯವರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಗುಬ್ಬಚ್ಚಿಗೂಡು, ಅಳಿವಿನಂಚಿನಲ್ಲಿರುವ ಪಕ್ಷಿಗಳ ಉಳಿವಿಗೆ ಸಸ್ಯರಾಶಿಗಳ ಮಹತ್ವ ಎನ್ನುವ ಜಾಗೃತಿ ಕಾರ್ಯಾಗಾರವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಪಕ್ಷಿಗಳನ್ನು ಉಳಿಸಿ ರಕ್ಷಿಸುವ ಚಿಂತನೆ ತನ್ನಲ್ಲಿಯೇ ಉಳಿಯಬಾರದು. ಮಕ್ಕಳಿಗೂ ಈ ಬಗ್ಗೆ ಆಸಕ್ತಿ ಮೂಡಿಸಿ ಅವರು ತಮ್ಮ ಶಾಲೆ, ಮನೆ ಪರಿಸರದ ಹಕ್ಕಿಗಳಿಗೆ ಗೂಡು ನಿರ್ಮಿಸುವ, ಬೇಸಿಗೆಯಲ್ಲಿ ನೀರಿಟ್ಟು ರಕ್ಷಿಸುವ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎನ್ನುವ ಸದುದ್ದೇಶದಿಂದ ಶಾಲೆಗಳಲ್ಲಿ ಜಾಗೃತಿ ಕಾರ್ಯ ನಡೆಸುವುದಾಗಿ ತಿಳಿಸಿದ್ದಾರೆ. ಗಿಡ ಮರಗಳು, ಹಣ್ಣು ಬಿಡುವಂತಹ ಗಿಡ ಮರಗಳು, ಅದನ್ನೇ ನಾವು ಇಲ್ಲಿ ಪಪ್ಪಾಯಿ ಇರ್ಬೋದು, ಚಿಕ್ಕಿ ಇರ್ಬೋದು, ಪೇರಳೆ ಇರ್ಬೋದು, ಸೀತಾಫಲ ಇರ್ಬೋದು, ಹೀಗೆ ನೇರಳೆ, ಕುಂಟು ನೇರಳೆ ಇಂಥ ಗಿಡಗಳನ್ನು ನೆಟ್ಟು ನಾವು ಅದನ್ನು ಪೋಷಣೆ ಮಾಡಬೇಕಂತ ಇದ್ದೀನಿ. ಈ ಯೋಚನೆಯೆಲ್ಲ ನನ್ನಲ್ಲೇ ಇರಬಾರ್ದು, ಇದು ನನಗೆ ಮಾತ್ರ ಸೀಮಿತವಾಗಿರಬಾರ್ದು ಎಂಬ ಉದ್ದೇಶದಿಂದ ಇತ್ತೀಚೆಗೆ ಕಳೆದ 1 ತಿಂಗಳಿಂದ ಈಚೆಗೆ 15ನೇ ತಾರೀಕು ಶಾಲೆಗಳಲ್ಲಿ ಪ್ರತಿ ತಾಲೂಕಿನ ಶಾಲೆಗಳಿಗೆ ಹೋಗಿ ಆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿ ಅಲ್ಲೇ ಉಚಿತವಾಗಿ ಮಣ್ಣಿನ ಪಾತ್ರೆ ಮತ್ತು ಮಡಕೆಯನ್ನು ಇಟ್ಟು ಅಲ್ಲಿ
ಪ್ರಾತ್ಯಕ್ಷತೆ ಕೊಟ್ಟು ಬರ್ತಾ ಇದ್ದೇನೆ. ಸ್ನಾತಕೋತ್ತರ ವಿದ್ಯಾರ್ಥಿನಿ ರಮ್ಯಾ ನಿತ್ಯಾನಂದ ಶೆಟ್ಟಿಯವರ ಈ ಕಾರ್ಯಕ್ಕೆ ಸಾಥ್ ನೀಡುತ್ತಿದ್ದಾರೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.